ಇಡೀ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜನರಿಗೆ ಅತ್ಯಂತ ಒಂದು ಸಂತೋಷದ ಸುದ್ದಿಯನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ನಮ್ಮ ಮಂಗಳೂರಿನ ರೈಲ್ವೆ, ದಕ್ಷಿಣ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಕೊಂಕಣ್ ರೈಲ್ವೆ ಮಧ್ಯೆ ಆಡಳಿತಾತ್ಮಕವಾಗಿ ಹಂಚಿ ಹೋಗಿತ್ತು. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ರೈಲ್ವೆ 20 ಕಿಲೋಮೀಟರ್ ಭಾಗವನ್ನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಇವತ್ತು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಕೊಂಕಣ್ ರೈಲ್ವೆ ಕೂಡ ಭಾರತೀಯ ರೈಲ್ವೆ ಜೊತೆ ವಿಲೀನ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು, ಉಡುಪಿಯ ನಮ್ಮ ಸಂಸತ್ ಸದಸ್ಯರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, BY ರಾಘವೇಂದ್ರ ಅವರು ಒಟ್ಟಾಗಿ ಮಾಡಿದ್ದೇವೆ. ವಿಶೇಷವಾಗಿ ದಕ್ಷಿಣ ರೈಲ್ವೆ ಈ ಭಾಗವನ್ನು ಸೌತ್ ವೆಸ್ಟರ್ನ್ ರೈಲ್ವೆಗೆ ವಿಲೀನ ಮಾಡಿರುವ ಕಾರಣಕ್ಕೆ, ಒಂದು ನಮ್ಮ ಭಾಗದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗುವಂಥ ದೃಷ್ಟಿಯಿಂದ, ರೈಲ್ವೆ ಇನ್ಫ್ರಾಸ್ಟ್ರಕ್ಚರನ್ನು ಪ್ಲ್ಯಾನಿಂಗ್ ಮಾಡುವ ದೃಷ್ಟಿಯಿಂದ, ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರೋದರಿಂದ ಬೆಟರ್ ಕೋಆರ್ಡಿನೇಷನ್ ಆಗ್ತದೆ, ಬೆಟರ್ ರ್ಯಾಷನಲೈಸೇಷನ್ ಆಫ್ ರಿಸೋರ್ಸಸ್ ಆಗ್ತದೆ. ಆ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಆದರೆ ರೈಲ್ವೆ ಸರ್ವಿಸಸ್ನ ಅಭಿವೃದ್ಧಿಯ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದಲೂ ಈ ಭಾಗದ ಜನರಿಗೆ ಒಂದು ದೊಡ್ಡ ಪ್ರಯೋಜನ ಆಗಲಿಕ್ಕಿದೆ. ವಿಶೇಷವಾಗಿ ಮಂಗಳೂರು ಒಂದು ಬಂದರು ನಗರಿ, ಆ ಬಂದರು ನಗರಿ ಆಗಿರೋ ದೃಷ್ಟಿಯಿಂದ ಪ್ಯಾಸೆಂಜರ್ ಮತ್ತು ಫ್ರೇಟ್ ಮೂವ್ಮೆಂಟ್ ಬೆಂಗಳೂರು ಬಿಟ್ಟರೆ ಅತ್ಯಂತ ದೊಡ್ಡ ನಗರ ಮಂಗಳೂರು ಆಗಿರೋದ್ರಿಂದ ಈ ಒಂದು ಡಿಸಿಷನ್ನ ಕಾರಣಕ್ಕೆ ಪ್ಲ್ಯಾನಿಂಗ್ ದೃಷ್ಟಿಯಿಂದ, ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ದೃಷ್ಟಿಯಿಂದ, ಸರ್ವಿಸಸ್ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಪ್ರಯೋಜನ ಆಗಲಿಕ್ಕಿದೆ. ನಾನು ಮತ್ತೊಮ್ಮೆ ಇಡೀ ಸಮಸ್ತ ಜನತೆಯ ಪರವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಕೇಂದ್ರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ, ವಿಶೇಷವಾಗಿ ನಮ್ಮದೇ ರಾಜ್ಯದ ರೈಲ್ವೆ ರಾಜ್ಯ ಸಚಿವರಾಗಿರುವಂಥ ಶ್ರೀ ವಿ ಸೋಮಣ್ಣ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಮೇಜರ್ ಆಗಿ ರೈಲ್ವೆ ಅಪ್ಗ್ರೇಡೇಷನ್ ನಡೀತಾ ಇದೆ. ವಿಶೇಷವಾಗಿ ಕಳೆದ ವರ್ಷ ಮಂಗಳೂರು ಬೆಂಗಳೂರು ಮಧ್ಯೆ ಅತ್ಯಂತ ಕಠಿಣವಾದಂಥ ಪ್ರದೇಶವಾದಂಥ ಘಾಟ್ ಸ್ಟ್ರೆಚ್ನಲ್ಲಿ ಇಲೆಕ್ಟ್ರಿಫಿಕೇಷನನ್ನು ಕನಿಷ್ಠ ಅವಧಿಯಲ್ಲಿ 7-8 ತಿಂಗಳುಗಳ ಒಳಗೆ ಮುಗಿಸಿ ಒಂದು ಸಾಧನೆಯನ್ನು ನಮ್ಮ ರೈಲ್ವೆ ಇಲಾಖೆ ಮಾಡಿದೆ. ಮಂಗಳೂರು ಮತ್ತು ಸುಬ್ರಹ್ಮಣ್ಯದ ಮಧ್ಯೆ ರೈಲ್ವೆ ಇಲೆಕ್ಟ್ರಿಫಿಕೇಷನ್ನ ಕೆಲಸ ಪೂರ್ತಿಯಾಗಿದೆ. ಅದಕ್ಕೆ ಈಗ ಪವರ್ ಸಪ್ಲೈ ಮಾಡುವಂಥ ಕೆಲಸವೂ ಆಗಿದೆ. ಈಗ ಪೂರ್ತಿಯಾಗಿ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ರೈಲ್ವೆ ಇಲೆಕ್ಟ್ರಿಫಿಕೇಷನ್ ಆಗಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ಸಂಗತಿ. ಆ ಕಾರಣಕ್ಕೆ ಇವತ್ತು ವಂದೇ ಭಾರತ್ನ ಪ್ರಾಯೋಗಿಕ ಓಡಾಟ ಈಗಾಗಲೇ ಪ್ರಾರಂಭ ಆಗಿದೆ. ಘಾಟ್ ಸ್ಟ್ರೆಚ್ನಲ್ಲಿ 2-3 ಸಲ ಆಗಿದೆ. ಅದರ ಏರ್ ಬ್ರೇಕಿಂಗ್ ಸಿಸ್ಟಮ್ನ ಟೆಸ್ಟಿಂಗ್ ಆಗಿದೆ. ಈಗ ಪ್ಲೇನ್ಸಲ್ಲಿ ಆಗ್ತಾ ಇದೆ. ಒಟ್ಟಾಗಿ ಆಪರೇಷನಲ್ ದೃಷ್ಟಿಯಿಂದ ಅದರ ಟೈಮಿಂಗನ್ನು, ಶೆಡ್ಯೂಲನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಕರ್ನಾಟಕದ ಅತ್ಯಂತ ಪ್ರಮುಖ ರೂಟ್ ಆಗಿರುವಂಥ ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ವಂದೇ ಭಾರತ್ ಆದಷ್ಟು ಶೀಘ್ರ ನಮ್ಮ ಕನಸೇನಿದೆ ಆ ಕನಸು ನನಸಾಗ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಕೇಂದ್ರದ ರೈಲ್ವೆ ಸಚಿವರಲ್ಲಿ ಮಾತನಾಡಿದ್ದೇನೆ. ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಡಬ್ಲಿಂಗ್ ಆಗಬೇಕು ಅನ್ನುವಂಥದ್ದು. ಘಾಟ್ ಸ್ಟ್ರೆಚ್ನಲ್ಲಿ ಈಗಿರುವಂಥ ಗ್ರೇಡಿಯಂಟ್ ಏನಿದೆಯಾ, 1:50 ಗ್ರೇಡಿಯಂಟ್ ಏನಿದೆ ಅದು 1:150 ಆಗಿ ಒಂದು ಉತ್ತಮ ಗ್ರೇಡಿಯಂಟ್ನ ರೈಲ್ವೆ ಲೈನ್ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಿದ್ದೇವೆ. ಮೊನ್ನೆ ನಾನು ಲೋಕಸಭೆಯಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರದ ಭಾಗವಾಗಿ ಮಂಗಳೂರು ಬೆಂಗಳೂರಿನ ಮಧ್ಯೆ ಡಬ್ಲಿಂಗ್ನ ದೃಷ್ಟಿಯಿಂದ ಫೈನಲ್ ಲೊಕೇಶನ್ ಸರ್ವೆಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಒಟ್ಟಾರೆಯಾಗಿ ಇಲ್ಲಿಯ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಆಮೂಲಾಗ್ರ ಪರಿವರ್ತನೆ ಆಗಲಿಕ್ಕಿದೆ. ಅದಕ್ಕೆ ಒಂದು ಐತಿಹಾಸಿಕ ಹೆಜ್ಜೆಯಾಗಿ ದಕ್ಷಿಣ ರೈಲ್ವೆದ ಈ ಭಾಗವನ್ನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಸೇರಿಸಿಕೊಂಡು ಇವತ್ತು ಅದರ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಮತ್ತು ಝೋನಲ್ ಹೆಡ್ ಕ್ವಾರ್ಟರ್ಸ್ ಹುಬ್ಳಿಯಲ್ಲಿರೋದ್ರಿಂದ ಕೋಆರ್ಡಿನೇಷನ್ ಮತ್ತು ಆಡಳಿತಾತ್ಮಕವಾಗಿ ಮತ್ತು ಒಟ್ಟಾರೆ ರ್ಯಾಷನಲೈಸೇಷನ್ ಆಫ್ ರಿಸೋರ್ಸಸ್ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಈ ದೃಷ್ಟಿಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಷಯವನ್ನು ಕೇರಳ ಕರ್ನಾಟಕ ಮಾಡುವಂಥ ದೃಷ್ಟಿಯಿಂದ ನಾನಂತೂ ಖಂಡಿತವಾಗಿ ಯೋಚನೆ ಮಾಡೋದಿಲ್ಲ. ನಮ್ಮ ಸರ್ಕಾರ ಒಟ್ಟಾರೆಯಾಗಿ ಇಡೀ ದೇಶದ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದೆ. ಆಡಳಿತಾತ್ಮಕವಾದಂಥ ಒಂದು ಬದಲಾವಣೆ ಇದು. ಈ ಆಡಳಿತಾತ್ಮಕವಾದ ಬದಲಾವಣೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾನಿಂಗ್ ದೃಷ್ಟಿಯಿಂದ ಪ್ರಯೋಜನ ಆಗ್ತದೆ ಮತ್ತು ಯಾವುದೇ ಕ್ಷುಲ್ಲಕ ರಾಜಕೀಯ ಮಾಡಲಿಕ್ಕೆ ನಾನಂತೂ ಬಯಸೋದಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್,
ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್, ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451, 9945521951, 990178461.